ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್ ಹಾಗೂ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಚಳಿಗಾಲ ಬಂತು ಅಂತ ಹೇಳಿದರೆ ತುಂಬ ಕ್ರೇವಿಂಗ್, ಏನಾದರೂ ತಿಂತಾನೇ ಇರಬೇಕು, ಪದೇ ಪದೇ ತಿಂತಾ ಇರಬೇಕು ಅನಿಸುತ್ತೆ. ಅದರಲ್ಲೂ ಕೂಡ ಬಿಸಿ ಬಿಸಿಯಾಗಿ ಏನಾದರೂ ರುಚಿಕರವಾಗಿದ್ದರೆ ಅಂತೂ ಸಖತ್ತಾಗಿರುತ್ತೆ. ಅದೇ ರೀತಿ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಶ್ರೀಮತಿ ಶೋಭಾ ಮಂಜುನಾಥ್ ಅವರನ್ನ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೇಡಮ್, ಚಳಿಗಾಲ ಅಲ್ವಾ, ಚಳಿಗಾಲದಲ್ಲಿ ಬಿಸಿ ಬಿಸಿ ಬಜ್ಜಿ, ಪಕೋಡ ಅಥವಾ ಏನಾದರೂ ಸೂಪ್ ಇದೆಲ್ಲ ಕುಡಿಯೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಹೌದು. ಸೊ ನೀವು ನಮಗೆ ಯಾವ ಬಿಸಿ ಬಿಸಿಯಾಗಿರುವಂಥ ರುಚಿಕರವಾದಂಥ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಇವತ್ತು ಪನ್ನೀರ್ ಚಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಓ ವಾವ್, ಸೂಪರ್, ಸಖತ್ತಾಗಿರುತ್ತೆ ಅಲ್ವಾ? ಎಸ್, ಡನ್. ಸೊ ಪನ್ನೀರ್ ಚಿಲ್ಲಿ. ಹಾಂ. ಸೊ ಹಾಗೆ ಕುತ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಕಾಫಿ ಅದರ ಜೊತೆಗೆ. ಹೌದು. ಡನ್. ಶುರು ಮಾಡೋಣ. ಓಕೆ. ಫಸ್ಟಿಗೆ ನಾನೊಂದು ಬೌಲ್ ತಗೊಳ್ತಾ ಇದ್ದೀನಿ. ಇದಕ್ಕೆ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 1/4 ಸ್ಪೂನು ಸಾಲ್ಟು, ಮತ್ತು 1 ಸ್ಪೂನು ಪೆಪ್ಪರ್ ಪೌಡರ್, ಓಕೆ, ಮತ್ತು 2 ಸ್ಪೂನು ಕಾರ್ನ್ಫ್ಲೋರ್. ಯೂಶ್ವಲಿ ಕೆಲವರು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾರೆ. ಸೊ ನೀವು ಪೆಪ್ಪರ್ ಪೌಡ್ರದ್ದು ಟೇಸ್ಟ್ ಚೇಂಜ್ ಬರುತ್ತಲ್ಲ. ಚಿಲ್ಲಿ ಅಂದರೆ ಮತ್ತು ಚಿಲ್ಲಿ ಹಾಕ್ತೇವಲ್ಲ, ಎಲ್ಲ ಮಿಕ್ಸ್ ಇರಬೇಕಲ್ಲ ಅಂತ. ಚಳಿ ಟೈಮಿಗೆ ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರೆ, ಪೆಪ್ಪರ್ ಪೌಡರ್ ಸ್ವಲ್ಪ ಯೂಸ್ ಮಾಡಿದರೆ ಶೀತ ಆಗೋದು ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಪೆಪ್ಪರ್ ಪೌಡರ್ ನಾವು ಅಡುಗೆಯಲ್ಲಿ ಜಾಸ್ತಿ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅದು ನಮ್ಮ ಹೆಲ್ತಿಗೂ ಒಳ್ಳೆಯದಲ್ವಾ, ಹೆಲ್ತ್ ಕೂಡ ಒಳ್ಳೆಯದಲ್ವಾ. ಇದು ಮಿಕ್ಸ್ ಆಗಿದೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತಗೊಳ್ಳಿ. ಎಣ್ಣೆ ಹಾಕ್ಕೊಳ್ಳೋಣ. ಸೊ ಹೇಗೆ ಇದು ಫ್ರೈ ಅಂದರೆ ಶಾಲೋ ಫ್ರೈ? ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕ ನೋಡಿ? ಹಾಂ, ಸಾಕು. ಸೊ ಕೋಟಿಂಗ್ಗೆ ಏನು ನೀರು ಏನು ಬಳಸ್ತಾ ಇಲ್ಲ, ಅದರಲ್ಲೇ ಪೂರ್ತಿಯಾಗಿ. ಅಂದರೆ ನಾವು ಪನ್ನೀರಿಗೆ ನೀರು ಬೆರೆಸಿದಾಗೂ ಅದರದ್ದು ಹಾಲಿನ ಅಂಶ ಬಿಟ್ಕೊಳ್ಳುತ್ತೆ. ನೀರು ಬೆರೆಸ್ಕೊಂಡಾಗೆ ಹಾಲಿನ ಅಂಶ ಬಿಟ್ಕೊಂಡ ತಕ್ಷಣ ಅದು ಒಂಥರ ಹಾಲು ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಫ್ರೈ ಮಾಡಿ ತಕ್ಕೊಳ್ಳೋದಾ? ಹಾಂ, ಇದು 4 ಸೈಡು ಸಹ ಫ್ರೈ ಆಗಬೇಕಿದು. ಹೆಚ್ಚು ಏನು ಹೊತ್ತಿಲ್ಲ ಅಲ್ವಾ? ಇಲ್ಲ, ಬೇಗ ಆಗತ್ತೆ ಇದು. ಪನ್ನೀರು ಜಾಸ್ತಿ ಬೇಯಬೇಕಂತ ಇಲ್ಲ. ಪನ್ನೀರು ಜಾಸ್ತಿ ಬೇಯಬೇಕಂತ ಇಲ್ಲ, ಸ್ವಲ್ಪ ಆಲ್ರೆಡಿ ಬೆಂದಿರುವಂಥದ್ದು. ಹಾಂ. ತಕ್ಕೊಳ್ಳೋದಾ? ಹಾಂ, ತಗೊಳ್ತೀವಿ. ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ. ಹಾಂ, ಅದು ನಾವು ಹಾಗೆ ಹಾಕೊಳ್ಳೋದ್ರಿಂದ ನೀರು ಹಾಕದೇನೆ ಅದು ಎಷ್ಟು ಬೇಕು ಕೋಟಿಂಗ್ ಅಷ್ಟೇ ಇರುತ್ತೆ. ಈ ದಪ್ಪ ಮೇಲೆ ಕೋಟಿಂಗ್ ಸಹ ಆಗೋದಿಲ್ಲ ಅದಕ್ಕೆ, ಮತ್ತೆ ಬೇಗ ಸಹ ಫ್ರೈ ಆಗುತ್ತೆ.
ಕರೆಕ್ಟ್ ನೀಟಾಗಿ ಅದು ಬೈಂಡ್ ಆಗಿದೆ, ನಿಮಗೆ Bind ಆಗಿರುತ್ತೆ. ತರನು ಬರಲ್ಲ. ಕೋಟಿಂಗ್ ತರ ಇಲ್ಲದ್ರೆ ನಮ್ಗೆ ಒಳಗಡೆ ಪನ್ನೀರ್ ಸಿಗತ್ತೆ, ಮೇಲ್ಗಡೆ ಕೋಟಿಂಗ್ ಇರತ್ತಲ್ಲ, ಹಾಗೂ ಇರೋದಿಲ್ಲ. ಫುಲ್ ಅದಕ್ಕೆ Correct ಎಷ್ಟು ಬೇಕಷ್ಟು ಕರೆಕ್ಟ್ ಆಗಿ ಮಿಕ್ಸ್ ಆಗಿರುತ್ತೆ. ಈಗ ಇದೇ ಆಯಿಲಿಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕಿದು. ಬರೀ ಇದೊಂದು ಮಾತ್ರ ಫ್ರೈ ಮಾಡಿ ಇಟ್ಕೊಳ್ಳೋವಂಥದ್ದು ಅಷ್ಟೇ. ಅಷ್ಟೆಲ್ಲ ಮಸಾಲೆಗೆ. ಇದಕ್ಕೆ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ದು. ಇದು ಆ್ಯಕ್ಚುಲಿ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಕೆಲವು ಇದು ಚಿಲ್ಲಿ ಗ್ರೇವಿಶ್ ಬರುತ್ತೆ, ಇದು ಡ್ರೈ ಇಲ್ಲ, ಗ್ರೇವಿ ಇದೆ, ಇದು ಕೂಡ ಗ್ರೇವಿ ಇರುತ್ತೆ. ಸೊ ಅದು ನಾವು ರೆಸ್ಟೋರೆಂಟ್ಸ್ಗೆ ಹೋದರೆ ಆಪ್ಷನ್ಸ್ ಕೇಳ್ತಾರೆ, ಡ್ರೈ ಡ್ರೈ ಬೇಕಾ ಬೇಕಾ ಅಥವಾ ಗ್ರೇವಿ ಬೇಕಾ ಬೇಕಾ ಅಂತ. ಈ ಸೈಡ್ಸ್ ಎಲ್ಲ ತಗೊಂಡ್ರೆ ಚಪಾತಿ ಅದೆಲ್ಲ ಸ್ವಲ್ಪ ಸ್ವಲ್ಪ ಗ್ರೇವಿ ಇದ್ರೆ ಒಳ್ಳೆಯದು. ಇದು ಕ್ಯಾಪ್ಸಿಕಮ್ ಹಾಕೊಂಡ ನಂತರ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಬೇಕಾಗತ್ತೆ, ಯಾಕಂದರೆ ಅದು ಸ್ವಲ್ಪ ಸಿಹಿ ಸಿಹಿ ಅಲ್ಲ. ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಸ್ಪೂನ್ ಸೋಯಾ ಸಾಸು, 2 ಸ್ಪೂನು ಟೊಮೆಟೊ ಸಾಸ್, ಸ್ವಲ್ಪ ಫ್ರೈ ಆಗಲಿ ತನಕ ನಾವು ಇದು ಆಗ ಮಿಕ್ಸ್ ಮಾಡ್ಕೊಂಡಿರ್ತೇವಲ್ಲ, ಇದಕ್ಕೆ 2 ಸ್ಪೂನು ಕಾರ್ನ್ಫ್ಲೋರ್ ಹಾಕಬೇಕು. ಮತ್ತು 1 ಬೌಲು ನೀರು ಹಾಕಬೇಕು. ಇದಕ್ಕೆ ಹಾಕ್ಕೊಳ್ಳಿ. ಸೊ ಅದರ ಅಂದರೆ ಫಸ್ಟ್ ಆಲ್ರೆಡಿ ನಾವು ಇದು ಕಾರ್ನ್ಫ್ಲೋರ್ ಹಾಕಿದ್ದು ವೇಸ್ಟ್ ವೇಸ್ಟ್ ಆಗೋಲ್ಲ, ಅದರಲ್ಲಿ ಪೆಪ್ಪರ್ ಪೌಡರ್ ಎಲ್ಲ ಇರುತ್ತಲ್ಲ ಅದರಲ್ಲಿ. ಇದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಸೊ ತುಂಬ ಈಸಿಯರ್ ವೇ ನೀವು ಚಿಲ್ಲಿ ತಯಾರಿಸ್ತಾ ಇರುವಂಥದ್ದು. ಸೊ ಕೆಲವು ಸರಿ ನಾವು ಚಿಲ್ಲಿ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳೋದು. ಹೌದು, ಇದು ಬೇಗ ಮ್ಯಾರಿನೇಟ್ ಮಾಡಬೇಕು, ಡೀಪ್ ಫ್ರೈ ಮಾಡಬೇಕು. ಬಟ್ ಇದು ಡೀಪ್ ಫ್ರೈ ಮಾಡೋ ಅವಶ್ಯಕತೆನೂ ಇಲ್ಲ. ಸೊ ಇದು ಶಾಲೋ ಫ್ರೈಯಲ್ಲೇ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ. ಸೊ ನನಗೆ ಈ ಐಡಿಯಾ ತುಂಬ ಹಿಡಿಸ್ತು. ಆ್ಯಕ್ಚುಲಿ ಓವರ್ ಕೋಟಿಂಗ್ ಕೂಡ ಅದರಲ್ಲಿ ಇದು ಸ್ವಲ್ಪ ತೀರಾ ಫ್ರೈ ಆಗ್ತಾ ಇರಬೇಕಾದ್ರೆ ಇದನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಓಕೆ. ಫುಲ್ ಮಿಕ್ಸ್ ಆಗಿದೆ. ಈಗ ಇದಕ್ಕೆ 1 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದು ರೆಡಿ ಆಗಿದೆ ಈಗ. ರೆಡಿ? ವಾರೆ ವಾ, ಜಟ್ಪಟ್ ಫಾಸ್ಟ್ ಆಗಿ. ಈಗ ನಾವು ಎಷ್ಟು ಟೈಮ್ ಸೇವ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಆ್ಯಕ್ಚುಲಿ ನಾನು ಆಗಲೇ ಹೇಳಿದೆ ಅಲ್ವಾ, ತುಂಬ ಎಲಾಬ್ರೇಟೆಡ್ ಆಗಿ ಮಾಡ್ಕೊಳ್ತಾರೆ ಚಿಲ್ಲಿ ಕೂಡ. ಸೊ ಇದು ತೀರಾ ಫಾಸ್ಟ್. ಆವಾಗಲೇ ರೆಸ್ಟೋರೆಂಟ್ ಸ್ಟೈಲು ಇರುತ್ತೆ ನೋಡೋದಕ್ಕೆ, ಮಕ್ಕಳಿಗೆ ರೆಸ್ಟೋರೆಂಟ್ ಸ್ಟೈಲ್ ಥರನೂ ಇದೆ. ತಿನ್ನೋದಕ್ಕೂ ಹೋಮ್ ಮೇಡು, ತಿನ್ನೋದಕ್ಕೂ ರುಚಿಯಾಗಿರುತ್ತೆ, ಹೆಲ್ದಿ ಕೂಡ ಆಗಿರುತ್ತೆ. ಇದು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡೋದಾ? ಇನ್ನು ಸರ್ವ್ ಮಾಡ್ಕೊಳ್ಳೋದಲ್ಲ? ಹಾಂ, ಸರ್ವ್ ಮಾಡ್ಕೊಳ್ಳೋದು. ಸರ್ವ್ ಮಾಡ್ಕೊಳ್ಳಿ. ಓಕೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಮೇಲೆ ಹಾಗೆ ಮೆಣಸು, ಚಿಲ್ಲಿ ಅಲ್ವಾ. ಪನ್ನೀರ್ ಚಿಲ್ಲಿ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸ್ಮೋಕಿಂಗ್ ಹಾಟ್. ಸೊ ಯಮ್ಮಿ, ಈಸಿ, ಟೇಸ್ಟಿ ರೆಸಿಪಿ. ಸೊ ಪನ್ನೀರ್ ಚಿಲ್ಲಿ ರೆಡಿಯಾಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಪನ್ನೀರ್ ಚಿಲ್ಲಿ ತಯಾರಿಸೋ ವಿಧಾನ: ಮೊದಲು ಪನ್ನೀರ್ ತುಂಡುಗಳಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸು ಪುಡಿ, ಕಾರ್ನ್ಫ್ಲೋರ್ ಹಾಕಿ ಕಲಸಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿದಿಟ್ಟುಕೊಳ್ಳಿ. ನಂತರ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು
ಕ್ಯಾಪ್ಸಿಕಮ್, ರುಚಿಗೆ ತಕ್ಕಷ್ಟು ಉಪ್ಪು, ಸೋಯಾ ಸಾಸ್, ಟೊಮ್ಯಾಟೊ ಸಾಸ್ ಹಾಕಿ ಹುರಿಯಿರಿ. ಆನಂತರ ತೆಳು ಮಾಡಿದ ಕಾರ್ನ್ಫ್ಲೋರ್, ಕರಿದಿಟ್ಟ ಪನ್ನೀರ್ ಹಾಕಿ ಬೇಯಿಸಿ. ಕೊನೆಯಲ್ಲಿ ಮೆಣಸಿನ ಪುಡಿ ಹಾಕಿ 1-2 ನಿಮಿಷ ಬೇಯಿಸಿ ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣಸು ಉದುರಿಸಿ ಸರ್ವ್ ಮಾಡಿದರೆ ಬಾಯಲ್ಲಿ ನೀರೂರಿಸುವ ಪನ್ನೀರ್ ಚಿಲ್ಲಿ ಸವಿಯಲು ಸಿದ್ಧ. ಟೇಸ್ಟ್ ನೋಡೇ ಬಿಡೋಣವಾ? ನೋಡೋಣ, ತಗೊಳ್ಳಿ. ನಾವು ನೋಡ್ತಾ ಇರ್ತೀವಿ, ನೀವು ನೋಡಿ. ಯಾವಾಗಲೂ ಮಾಡಿದಾಗ ಆಗಿದಾ ಅಥವಾ ಏನಾದರೂ ಇನ್ನೂ ಟೇಸ್ಟ್ ಜಾಸ್ತಿ ಆಗಿದೆಯಾ, ಕಮ್ಮಿ ಆಗಿದೆಯಾ? ಕಮ್ಮಿ ಆಗಿದೆ. ಸೊ ನೀವು ಹೇಳಿ. ಸೊ ಎಕ್ಸ್ಟ್ರಾ ಚಿಲ್ಲಿ ಬೇರೆ ಹೇಳಿದಿರಿ. ನನಗೆ ಚಿಲ್ಲಿ ನೋಡ್ತಾ ಖಾಲಿ ಹಾಗೆ ಹಸಿ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಹೇಗಾಗಿದೆ? ಸೂಪರ್. ಚಳಿಗಾಲಕ್ಕೆ ಚಿಲ್ಲಿ ಸ್ಮೋಕಿಂಗ್ ಹಾಟ್ನೂ ಇರಬೇಕು, ಹಾಗೆಯೇ ಖಾರ ಖಾರ ಸ್ಪೈಸಿ ಆಗಿರಬೇಕು. ಸಖತ್ತಾಗಿರುತ್ತೆ. ಸೂಪರ್ಬ್ ಆಗಿದೆ. ವೆರಿ ನೈಸ್. ಸೊ ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ತಾ ಇದ್ದೀರಿ? ನೆಕ್ಸ್ಟ್ ನಾನು ರೈಸ್ ಕೀರ್. ರೈಸ್ ಕೀರ್. ಸರಿ, ಅದಕ್ಕೆಲ್ಲ ತಯಾರಿ ಮಾಡಿ ನಾನು ಇದನ್ನೆಲ್ಲ ಮುಗಿಸ್ಕೊಂಡ್ಬರ್ತೀನಿ. ಓಕೆ. ಬಿಸಿ ಬಿಸಿ ಆದಂಥ ಸ್ಮೋಕಿಂಗ್ ಹಾಟ್ ಆ್ಯಂಡ್ ಸ್ಪೈಸಿ ಪನ್ನೀರ್ ಚಿಲ್ಲಿ ಮಾಡಿಕೊಟ್ಟಿದ್ದಾರೆ. ಸಖತ್ತಾಗಿದೆ. ನಾನು ಇದನ್ನೆಲ್ಲ ಖಾಲಿ ಮಾಡ್ಕೊಂಬರ್ತೀನಿ. ಅಷ್ಟೊತ್ತು ನೀವು ತಗೊಳ್ಳಿ, ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಟೇಸ್ಟಿ ಪನ್ನೀರ್ ಚಿಲ್ಲಿ ಮಸ್ಸಮ್ ಆಗಿತ್ತು. ಸೊ ಅರ್ಧ ಹೊಟ್ಟೆ ತುಂಬಿತು. ಸೊ ನೆಕ್ಸ್ಟ್ ಈಗ ಸ್ವೀಟ್ ಡಿಶ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವುದು ಮರ್ತೋಯ್ತು ತಿನ್ನೋ ಇದರಲ್ಲಿ. ಸೊ ಯಾವುದು ಬನ್ನಿ ಕೇಳೋಣ. ಎಸ್, ಈಗ ಯಾವುದು ಹೇಳಿದ್ರಿ? ಸ್ವೀಟ್ ರೆಸಿಪಿ ರೈಸ್ ಕೀರ್. ಮಿಲ್ಕ್ ಯೂಸ್ ಮಾಡಿ ರೈಸ್ ಕೀರ್. ರೈಸ್ ಖೀರ್. ಕೀರ್ Okay. ಅಂದ್ರೆ ಶಾವಿಗೆ ಕೀರ್ ಮಾಡ್ತಾರೆ. ಶಾವಿಗೆ ಇದು ರೈಸ್ ಯೂಸ್ ಮಾಡಿ ರೈಸಿಂದ. ಓಕೆ. ಸೊ ಇದು ಕೆಲವರು ಇದು ಅಕ್ಕಿ ಪಾಯಸ ಹೇಳ್ತಾರೆ, ಆ ಥರನ ಹೀಗೆ? ಆ ಥರ ಅಲ್ಲ, ಇದು ನಾನು ಕಸ್ಟರ್ಡ್ ಪೌಡರ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ಡಿಫ್ರೆಂಟ್ ಇದೆ. ಡಿಫ್ರೆಂಟ್ ಆಗಿ. ಶುರು ಮಾಡೋಣ. ಓಕೆ. ಎಸ್, ಫಸ್ಟ್. ಓಕೆ, ಫಸ್ಟು ಗ್ಯಾಸ್ ಆನ್ ಮಾಡಬೇಕಾ? ಗ್ಯಾಸ್ ಆನ್ ಮಾಡಿ. ಓಕೆ, ನಾನು 1 ಬೌಲು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಸರಿ. ಇದು ಬಿಸಿ ಆಗಬೇಕು. ನಾನು ಇದು ಅಕ್ಕಿಯನ್ನು 2 ಅವರು ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಓಕೆ ಓಕೆ 1 or 2 ಅವರ್ ಅಕ್ಕಿಯನ್ನು ನೆನೆಸಿಟ್ಕೊಳ್ಬೇಕು. ಸೊ ಅದು ಬೇಗ ಬೇಯುತ್ತೆ ಮತ್ತೆ ಸ್ಮೂತಿ ಆಗಿರುತ್ತೆ ನಾವು ನೆನೆಸ್ಕೊಂಡಾಗ. ಓಕೆ ಓಕೆ 1 or 2 ಅವರ್ ನೆನೆಸ್ಕೊಳ್ಬೇಕು ಅದನ್ನು. ಸೊ ಇದು ನೀವಾಗೆ ಇದು ಟ್ರೈ ಮಾಡಿದಂಥ ಡಿಶಾ ಅಥವಾ ಮೊದಲಿಂದಲೂ ಇದ್ದಂಥ ಒಂದು ಏನಾದರೂ ಡಿಶ್ ಹೇಗೆ? ಇಲ್ಲ, ನಾನೇ ಟ್ರೈ ಮಾಡಿದ್ದದು. ಅಂದರೆ ನಾನು ಹಾಲು ಪಾಯಸ ಮಾಡ್ತಿದ್ದೆ. ಕಸ್ಟರ್ಡ್ ಪೌಡರಲ್ಲಿ ನಾನು ಡಿಫ್ರೆಂಟ್ ಐಟಮ್ ಮಾಡ್ತೀನಿ. ಹಾಗೆ ಅದನ್ನೇ ಈಗ ಯೂಸ್ ಮಾಡಿದರೆ, ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿದರೆ ಏನು ಟೇಸ್ಟ್ ಬರುತ್ತೆ. ನಾನು ಆ ಪಾಯಸದಲ್ಲಿ ಹಾರ್ಲಿಕ್ಸ್ ಪೌಡರ್ ಮಿಕ್ಸ್ ಮಾಡಿದ್ದೀನಿ, ಆಗ ಟೇಸ್ಟ್ ಚೇಂಜ್ ಬರುತ್ತೆ. ಯಾವುದು? ಹಾರ್ಲಿಕ್ಸ್ ಪೌಡರ್. ಯಾವುದಕ್ಕೆ? ಪಾಯಸಕ್ಕೆ. ಮತ್ತೆ ಬೋರ್ವಿಟಾ ಪೌಡರ್ ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ಕಾಫಿ. ಈಗ ಇಲ್ಲ ಕಸ್ಟರ್ಡ್ ಪೌಡರ್. ಇವಾಗ ಬೋರ್ವಿಟಾ ಹಾಕಿದಾಗ ಚಾಕ್ಲೇಟ್ ಫ್ಲೇವರ್ ಬರುತ್ತೆ. ಯಾರಿಗೆ ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರ್ ಮಾಡಿಕೊಟ್ಟಾಗ ಅವ್ರಿಗೆ ಇಷ್ಟ ಆಗುತ್ತೆ. ಇದನ್ನು ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಈಗ ಇದನ್ನು ಮುಚ್ಚಬೇಕು, ಲಿಡ್ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು. ಅದನ್ನು ದೊಡ್ಡ ಇದ್ದು ಪರವಾಗಿಲ್ಲ, ಒಂದು 5 ಮಿನಿಟಿಗೆ ಒಂದ್ಸಲ ನೋಡ್ಬೇಕಂದ್ರೆ ಹಾಲಲ್ಲ ತಳ ಹಿಡಿದು ಬಿಡತ್ತೆ, ಅಡಿಗೆ ಹಿಡಿಯುತ್ತೆ. ಹಾಗಾಗಿ ನಾನು ಕೂಡ ಒಂದ್ಸರಿ ಟ್ರೈ ಮಾಡ್ತೀನಿ. ಇದು ಹೊಳಿಲಿಲ್ಲ ಆ್ಯಕ್ಚುಲಿ, ಆಯಿತಾ? ಸೊ ನೀವು ಹಾರ್ಲಿಕ್ಸ್ ಹಾಕಿ ಅಥವಾ ಬೇರೆ ಇನ್ನಿತರ ಪೇಯಗಳನ್ನು ಹಾಕಿದ ಟ್ರೈ ಮಾಡಲಿಲ್ಲ, ಮಾಡಬೇಕಾಗುತ್ತೆ. ಇದೀಗ ರೈಸ್ ಬೆಂದಿದೆ. ಸೊ ನೆನೆಸಿರೋದ್ರಿಂದ ಮಾತಾಡ್ತಾ ಬೇಗ ಬೆಂದ್ಬಿಡತ್ತೆ ಅದು. ಬೆಂದಿರೋ ಇದನ್ನ ನಾವು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಓಕೆ. ಸ್ಮ್ಯಾಶ್ ಮಾಡ್ಕೊಂಡಾಗ ಹಾಲು ಮತ್ತು ರೈಸು ಬೇರೆ ಆಗೋದಿಲ್ಲ, ಅದು ಫುಲ್ ಮಿಕ್ಸ್ ಆಗುತ್ತಲ್ಲ.
ಅದರ ಬದಲು ಪೂರ್ತಿಯಾಗಿ ಇನ್ನು ಕುಕ್ಕರಲ್ಲಿ ಇಟ್ಟು ಇಲ್ಲ ಇಲ್ಲ, ಅದು ಟೇಸ್ಟ್ ಚೇಂಜ್ ಬರುತ್ತೆ ಅದು. ಹಾಂ ಹಾಂ ಹಾಂ. ನಾವು ಯಾವುದೇ ವಸ್ತನ್ನ ಈಗ ನಾವು ಇದು ಸೊಪ್ಪೆಲ್ಲ ಮಾಡ್ತೇವಲ್ಲ, ನಾವು ತುಂಬ ಬೇಯಿಸಿ ಮಿಕ್ಸಿಗೆ ಹಾಕಿದ್ರೇ ಟೇಸ್ಟ್ ಬರುತ್ತೆ. ನಾವು ಸ್ಮ್ಯಾಶ್ ಮಾಡ್ಕೊಂಡಾಗ ಅದು ಟೇಸ್ಟೇ ಚೇಂಜ್ ಬರುತ್ತೆ ಅದು. ಇದು ಸ್ಮ್ಯಾಶ್ ಮಾಡ್ಕೊಳ್ತಾ ಇದು ಉಳಿದಿರೋ ಹಾಲನ್ನು ಹಾಕೊಳ್ಬೇಕು. ಇದಕ್ಕೆ ಒಂದು ಬೌಲು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ. ಮತ್ತು ಏಲಕ್ಕಿ. ಸೊ ಹಿಡಿಯಾಗೆ ಅಷ್ಟು ಹಾಂ, ಹಾಕೊಳ್ಳೋದು. ಅದು ಇಡಿಯಾಗೆ ಹಾಕ್ಕೊಂಡ್ರೆ ಅದು ತಿಂತಾ ಇರ್ಬೇಕಾದ್ರೆ ಅದ್ರದ್ದು ಫ್ಲೇವರ್ ಸಿಕ್ಕಿದಾಗ ಚೆನ್ನಾಗಿರುತ್ತೆ. ಅಂಡ್ ಈ ಏಲಕ್ಕಿ ಆ್ಯಕ್ಚುಲಿ ಮೌತ್ ಫ್ರೆಶ್ನರ್ ಕೂಡ. ಹಾಂ, ಸೊ ಮಧ್ಯದಲ್ಲಿ ಸಿಕ್ಕಿದ್ರು ಅದು ಬೆಟರ್. ಅದು ಬೆಟರ್. ಮತ್ತೆ ಮೌತ್ ಫ್ರೆಶ್ನಿಂಗ್ ಕೂಡ ಅದು ಜಗ್ದಿಂದಾಗ ಜೀರ್ಣ ಕೂಡ ಆಗತ್ತೆ. ಅದು ಇದು ಕುದೀತಾ ಇರಲಿ. ಅಷ್ಟೋ ತನಕ ನಾವು ಇದು ಕಸ್ಟರ್ಡ್ ಪೌಡರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಿದು. ಸೊ ಲಮ್ಸ್ ಇರೋದಾಗೆ ಅದನ್ನ ನೋಡ್ಕೊಳ್ಬೇಕು, ಗಂಟು ಬರದಾಗೆ. ಇದು ಕುದಿ ಬಂದು ಹಾಗೆ ಗಟ್ಟಿ ಆಗ್ಬೇಕಾ ಇನ್ನು, ಅಥವಾ ಸ್ವಲ್ಪ ಹೀಗೆ ಲಿಕ್ವಿಡ್ ಫಾರ್ಮಲ್ಲಿ ಇದ್ರೆ ಸಾಕು? ಲಿಕ್ವಿಡ್ ಇದ್ರೆ ಸಾಕಾಗತ್ತೆ, ಯಾಕಂದ್ರೆ ನಾವು ಮತ್ತೆ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿದ ನಂತರ ಅದು ದಪ್ಪ ಆಗುತ್ತೆ. ನಮಗೆ ದಪ್ಪ ಬೇಕು ಅಂತಂದ್ರೆ ತುಂಬಾ ಇದು ಸ್ವಲ್ಪ ಜಾಸ್ತಿ ಇದು ಮಾಡ್ಕೊಳ್ಬೋದು. ಇದು ಕುದಿ ಬಂದಿದೆ ಇವಾಗ. ಇವಾಗ ಇದು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ. ಕಸ್ಟರ್ಡ್ ಪೌಡರ್ ಹಾಕಿದ ಕೂಡಲೇ ಗಟ್ಟಿ ಆಗುತ್ತೆ ಅದು. ಸೊ ತಕ್ಷಣಕ್ಕೆ ಈಗ ಕಸ್ಟರ್ಡ್ ಮಾಡಿದ ಹಾಗೇನೆ ಕಾಣ್ತಾ ಇದೆ. ಸೊ ಇದರಲ್ಲಿ ರೈಸ್ ಇದೆ ಅಂತ ಗೊತ್ತಾಗಲ್ಲ, ತಿಂದ್ಮೇಲೆ ಗೊತ್ತಾಗತ್ತೆ. ಇದಾಗಿದೆ. ಇದಕ್ಕೆ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ಮತ್ತು ಗೋಡಂಬಿ. ಸೊ ಇದನ್ನೇನು ಹುರ್ಕೊಳ್ಳೋಗೇನಿಲ್ಲ, ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು. ಗೋಡಂಬಿ ಮತ್ತು ಬೇರೆ ಡ್ರೈ ಫ್ರೂಟ್ಸು ಹಾಕ್ಕೊಳ್ಬೋದು ಇದಕ್ಕೆ. ಬಾದಾಮ್ ಹಾಕ್ಬೋದು. ಹಾಂ, ಬಾದಾಮ್ ಪಿಸ್ತಾ ಹಾಕ್ಕೊಳ್ಬೋದು. ಇದೀಗ ರೆಡಿಯಾಗಿದೆ. ವಾವ್, ವಂಡರ್ಫುಲ್. ಈಗ ನೀವಾಗ ಹಾರ್ಲಿಕ್ಸ್ ಅಂತ ಹೇಳಿದ್ರಲ್ಲ, ಅದು ಈ ತರ ಥಿಕ್ನೆಸ್ ಕೊಡುತ್ತಾ? ಇಲ್ಲ ಇಲ್ಲ, ಥಿಕ್ನೆಸ್ ಕೊಡೋದಿಲ್ಲ. ಅದು ನಾವು ಕೀರ್ ಮಾಡ್ತೇವಲ್ಲ ಹಾಗಾಗುತ್ತೆ, ಹದಕ್ಕೆ ಬರುತ್ತೆ. ಆ ಹದಕ್ಕೆ ಬರುತ್ತೆ. ಟೇಸ್ಟ್ ಒಂದು ಫ್ಲೇವರ್ ಒಂದು ಚೇಂಜ್ ಮಾಡುತ್ತೆ ಹೊರತು ಥಿಕ್ನೆಸ್ ಕೊಡಲ್ಲ. ಕಸ್ಟರ್ಡ್ ಪೌಡರ್ ಹಾಕಿದಾಗ ಥಿಕ್ನೆಸ್ ಕೊಡುತ್ತೆ. ಇದನ್ನ ಇನ್ನು ನಾವು ಹೀಗೆ ಕೋಲ್ಡ್ ಆಗಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಇನ್ನು ಸ್ಮೂತಿ ಆಗಿ ಗಟ್ಟಿ ಆಗಿರುತ್ತೆ. ಮಕ್ಕಳಿಗೆ ತಿನ್ನೋದಕ್ಕೂ ಖುಷಿ ಆಗತ್ತೆ. ಓಕೆ, ಆವಾಗ ಬಹುಶಃ ಇದು ಪುಡ್ಡಿಂಗ್ ಟೈಪ್ ಅಲ್ಲಿ ಬರಬಹುದು. ಪುಡ್ಡಿಂಗ್ ಟೈಪ್ ಕೂಡ ಆಗತ್ತೆ. ಇದಾಗಿದೆ ಈಗ. ಓಕೆ, ಇದನ್ನ ಸರ್ವ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ರೈಸ್ ಖೀರ್ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿ ಆದಂಥ ರೈಸ್ ಖೀರ್. ಥ್ಯಾಂಕ್ ಯು. ಅರೋಮಾ ಬರ್ತಾ ಇದ್ರೆ ಎಕ್ಸಾಕ್ಟ್ಲಿ ಕಸ್ಟರ್ಡ್ ಎಲ್ಲ ಮಾಡ್ತಾರಲ್ಲ ಹಾಗೇ ಇದೆ. ಇಲ್ದಿದ್ರೆ ಐಸ್ ಕ್ರೀಮ್, ಕಸ್ಟರ್ಡ್ ಐಸ್ ಕ್ರೀಮ್ ಎಲ್ಲ ಮಾಡ್ಕೊಳ್ತೀವಿ, ಅದೇ ರೀತಿ ಅರೋಮಾ ಬರ್ತಾ ಇದೆ. ಖೀರ್ ಅಂತ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಸೊ ಡಿಫ್ರೆಂಟ್ ರೆಸಿಪಿ, ಇನೋವೇಟಿವ್ ರೆಸಿಪಿ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ರೈಸ್ ಖೀರ್ ತಯಾರಿಸುವ ವಿಧಾನ: ಮೊದಲು ಹಾಲನ್ನು ಕುದಿಸಿಕೊಳ್ಳಿ. ಕುದಿ ಬಂದ ಬಳಿಕ 2 ಗಂಟೆಗಳ ಕಾಲ ನೆನೆಸಿದ ಬೆಳ್ತಿಗೆ ಅಕ್ಕಿ ಸೇರಿಸಿ ಬೇಯಿಸಿ. ಅನ್ನ ಬೆಂದ ನಂತರ ಚೆನ್ನಾಗಿ ಕಿವುಚಿ ಇನ್ನುಳಿದ ಹಾಲು, ಸಕ್ಕರೆ, ಏಲಕ್ಕಿ ಹಾಕಿ ಬೇಯಿಸಿ. ಆನಂತರ ಕಸ್ಟರ್ಡ್ ಪುಡಿಯನ್ನು ತೆಳು ಮಾಡಿಕೊಂಡು ಕುದಿಯುವ ಹಾಲನ್ನಕ್ಕೆ ಸೇರಿಸಿ ಸ್ವಲ್ಪ ಗಟ್ಟಿಯಾಗುವವರೆಗೂ ಬೇಯಿಸಿ ತೆಂಗಿನ ತುರಿ, ಗೋಡಂಬಿ ಹಾಕಿ 1-2 ನಿಮಿಷ ಬೇಯಿಸಿಕೊಳ್ಳಿ.
ಈಗ ಬಿಸಿ ಬಿಸಿ ರೈಸ್ ಖೀರ್ ಸವಿಯಲು ಬಲು ರುಚಿಕರ. ಬಿಸಿ ಬಿಸಿ ಆಗಿದೆ. ಸೊ ಸ್ಮೋಕಿಂಗ್ ಹಾಟ್, ಇಷ್ಟು ಬಿಸಿ. ವಾವ್. ಸೊ ಬಾದಾಮ್ ಮಿಲ್ಕ್ ಬರುತ್ತಲ್ಲ, ಆ ಒಂದು ಫ್ಲೇವರ್ ಕೊಡ್ತಾ ಇದೆ. ಇದು ಬಹುಶಃ ಇದು ಚಿಲ್ ಮಾಡಿ ಸರ್ವ್ ಮಾಡಿದ್ರೆ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ವೆರಿ ನೈಸ್. ಸೊ ತೆಂಗಿನ ತುರಿ ಹಾಕಿದಿರಿ, ಇದು ಗೋಡಂಬಿನೂ ಹಾಕಿದಿರಿ, ಎಲ್ಲ ಬೈಟ್ ಸಿಗ್ತಾ ಇದೆ ಹಾಗೆಯೇ. ಆ್ಯಂಡ್ ವೆರಿ ಸ್ಮೂತ್ ಕ್ರೀಮಿ ಟೆಕ್ಸ್ಚರ್. ಸೊ ಇದರಲ್ಲಿ ನೀವು ಅಕ್ಕಿ ಅಥವಾ ಅನ್ನದಿಂದ ಮಾಡಿದಿರಿ ಅಂತ ಯಾರೂ ಹೇಳೋಕ್ಕಾಗಲ್ಲ. ವೆರಿ ಕ್ರೀಮಿ ಟೆಕ್ಸ್ಚರ್, ತುಂಬ ಚೆನ್ನಾಗಿದೆ. ವೆರಿ ನೈಸ್, ಥ್ಯಾಂಕ್ ಯು. ಸೊ ವೆರಿ ಟೇಸ್ಟಿ, ವೆರಿ ಇನೋವೇಟಿವ್ ಡಿಶ್. ಸೊ ಇನ್ನೂ ಎಕ್ಸ್ಟ್ರಾ ಆ್ಯಡೆಡ್ ಬೇಕಾದರೆ ಅದಕ್ಕೆ ನೀವು ಹೇಳಿದಾಗೆ ಡ್ರೈ ಫ್ರೂಟ್ಸ್ನೂ ಹಾಕ್ಕೊಳ್ಬೋದು. ಇಲ್ದಿದ್ರೆ ನನ್ನ ಪ್ರಕಾರ ಈ ಒಂದು ಇದಕ್ಕೆ ಫ್ರೆಶ್ ಫ್ರೂಟ್ಸ್ ಕೂಡ ಹಾಕ್ಕೊಂಡು ಸರ್ವ್ ಮಾಡುವಾಗ ಫ್ರೆಶ್ ಫ್ರೂಟ್ಸ್ ಹಾಕಿ ಮೇಲೆಯಿಂದ ಹಾಕ್ಕೊಟ್ರು ಚೆನ್ನಾಗಿರುತ್ತೆ. ಎಸ್ಪೆಷಲಿ ಪೈನಾಪಲ್. ಹಾಂ, ಸೊ ಪೈನಾಪಲ್, ಗ್ರೇಪ್ಸ್ ಅಥವಾ ಪಮಗ್ರೆನೇಟ್ ಇಷ್ಟನ್ನು ಹಾಕ್ಕೊಂಡ್ರೆ ಸಾಕು. ಸೊ ಒಳ್ಳೆ ಫ್ಲೇವರ್ ಸಿಗುತ್ತೆ. ಆ್ಯಂಡ್ ಚಿಲ್ ಮಾಡಿ ಸರ್ವ್ ಮಾಡೋದಕ್ಕೆ ಸೂಪರ್ ಆಸಮ್ ರೆಸಿಪಿ. ಸೊ ವೆರಿ ಇನೋವೇಟಿವ್ ರೆಸಿಪಿ, ಡಿಫ್ರೆಂಟ್ ರೆಸಿಪಿ, ತುಂಬ ಇಷ್ಟ ಆಯಿತು. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡಿದ್ರಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್. ಖಂಡಿತವಾಗ್ಲೂ ಇದು ಎಲ್ಲರೂ ಕೂಡ ಈ 2 ಡಿಶನ್ನು ಇದು ನ್ಯೂ ಇಯರ್ ಪಾರ್ಟಿಗಂತೂ ಮಾಡಲೇಬಹುದು. ಸೂಪರ್ಬ್ ಆಗಿದೆ, ವೆರಿ ನೈಸ್. ಅದೇ ನಾವು ವೀಕ್ಷಕರಿಗೆ ಒಂದು ಮಾತು ಹೇಳ್ತೀವಿ, ಹೋಟ್ಲಿಗೆ ಕರ್ಕೊಂಡು ಹೋಗೋದಕ್ಕಿಂತ ಆದಷ್ಟು ನಮ್ಮ ರುಚಿ ಕಾರ್ಯಕ್ರಮಗಳು ನೋಡಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಜನ ಬಂದು ಬೇರೆ ಬೇರೆ ಡಿಶ್ ಹೇಳ್ಕೊಡ್ತಾರೆ. ಮಕ್ಕಳಿಗೂ ಖುಷಿ ಆಗುತ್ತೆ, ಅಮ್ಮ ಮನೇಲಿ ಮಾಡಿಕೊಟ್ರು ಅಂತ ಹೇಳಿ. ಹೆಲ್ದಿ ಕೂಡ ಆಗಿರುತ್ತೆ. ಖಂಡಿತ. ಸೊ ನಮಗೂ ಕೂಡ ಒಂದು ಎಕ್ಸ್ಟ್ರಾ ಆ್ಯಡೆಡ್ ರೆಸಿಪೀಸ್ ನಮ್ಮ ಒಂದು ಲಿಸ್ಟ್ ಬುಕ್ಕಲ್ಲೂ ಕೂಡ ಸಿಗುತ್ತೆ. ಸೊ ಅವರಾಗೆ ಒಂದು ಮಾಡಿದ್ರೆ ಮನೆಯವ್ರಿಗೂ ಕೂಡ ತುಂಬ ಪ್ರೀತಿಯಿಂದ ತಿಂತಾರೆ. ಅದು ಸ್ವಲ್ಪ ಫಸ್ಟ್ ಟೈಮ್ ಸ್ವಲ್ಪ ಟೇಸ್ಟ್ ಚೇಂಜ್ ಇದ್ರೂ ಕೂಡ ಮಕ್ಕಳಿಗೆ ಅಮ್ಮ ಮಾಡಿದಾರಲ್ಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ. ಖಂಡಿತ ನಮ್ಮ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ. ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ಕೂಡ ಹೇಳ್ಕೊಟ್ರಿ, ಹಾಗೇನೆ ಒಳ್ಳೆ ಮಾತು ಕೂಡ. ಥ್ಯಾಂಕ್ ಯು. ಥ್ಯಾಂಕ್ ಯು. ಶೋಭಾ ಅವರು ಹೇಳಿದ ಪ್ರಕಾರ ಮನೆಯಲ್ಲೇ ನಾವು ಡಿಫ್ರೆಂಟ್ ರೆಸಿಪೀಸ್ ಟ್ರೈ ಮಾಡಿಕೊಂಡು ಮನೆಯವರಿಗೆ ಉಣಬಡಿಸಿದರೆ ತುಂಬ ಸಂತೋಷದಿಂದ ಎಲ್ಲರೂ ಕೂಡ ಸಂತೃಪ್ತರಾಗಿ ಸ್ವೀಕರಿಸ್ತಾರೆ. ಖಂಡಿತವಾಗ್ಲೂ ನಮ್ಮ ರುಚಿಯಲ್ಲಿ ಕಲಿಸುವಂಥ ಡಿಫ್ರೆಂಟ್ ರೆಸಿಪೀಸನ್ನು ನೀವು ಟ್ರೈ ಮಾಡಲೇಬೇಕು. ನಿಮ್ಮಲ್ಲೂ ಇಂಥ ಟ್ಯಾಲೆಂಟ್ ಇದ್ದೇ ಇರುತ್ತೆ, ಅದನ್ನು ಕೂಡ ನಮಗೂ ಕೂಡ ಬಂದು ಹೇಳ್ಕೊಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.